ಕೊರೋನಾ ಅವಧಿಯಲ್ಲಿ ಕೊರೋನಾ ಒಂದನೇ ಅಲೆ ಆಯಿತು, ಈಗ ಎರಡನೇ ಅಲೆ ಮುಗೀತಾ ಇರುವಂಥ ಸಂಕಷ್ಟದ ಸಮಯದಲ್ಲಿ ಸುಮಾರು 1.5 ವರ್ಷಗಳಷ್ಟು ಕಾಲ ದೀರ್ಘಾವಧಿಯಲ್ಲಿ ನಮ್ಮ ಆರ್ಥಿಕ ಬೆಳವಣಿಗೆಗೆ ಹೊಡೆತವನ್ನು ನೀಡುವಂಥ ಆಗಿದೆ ಕೊರೋನಾದಿಂದಾಗಿ. ಅಂಥ ಸಮಯದಲ್ಲಿ ನಾವು ಕೃಷಿಕರಿಗೆ, ಕೃಷಿಯೇತರ ರಂಗದಲ್ಲಿ ಕೆಲಸ ಮಾಡುವಂಥವರಿಗೆ, ಸ್ವಸಹಾಯ ಗುಂಪಿನ ಸದಸ್ಯರಿಗೆ ಹಾಗೂ ಎಲ್ಲ ಬಡವರ್ಗದವರಿಗೆ ಈ ಆರ್ಥಿಕ ಸಂಸ್ಥೆಯಿಂದ ಅವರ ಜೀವನವನ್ನು ಪುನರ್ಜೀವಿಸೋಸ್ಕರ ಕೆಲವೊಂದು ಯೋಜನೆಗಳನ್ನು ರೂಪಿಸ್ತಾ ಇದ್ದೇವೆ. ಅದರ ಒಂದು ಅಂಗವಾಗಿ ನಾವು 14/7/21 ರೈತ ಸ್ಪಂದನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ಬ್ಯಾಂಕಿನಲ್ಲಿ ನಡೆಸ್ತಾ ಇದ್ದೇವೆ. ಅಲ್ಲಿ ವಿವಿಧ ಕೃಷಿ ಸಾಲ, ಯಾವಾಗಲೂ ಕೃಷಿ ಸಾಲ ಕೊಡ್ತೇವೆ, ಆದರೂ ಕೂಡ ಎಲ್ಲರೂ ಕೃಷಿ ಸಾಲವನ್ನು ಪಡಿಬೇಕು, ಸರ್ಕಾರದಿಂದ ಸಿಗುವಂಥ ಬಡ್ಡಿ ಸೌಲಭ್ಯವನ್ನು ಪಡಿಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಎಲ್ಲ ಕೃಷಿಕರನ್ನು ಮತ್ತು ಹೊಸ ಕೃಷಿ ಸಾಲ ಪಡೆಯುವವರನ್ನು ಕೂಡ ಸೇರಿಸಿಕೊಂಡು ಸುಮಾರು 300 ಕೋಟಿಯಷ್ಟು ಸಾಲವನ್ನು ನಾಡಿದ್ದು 14ನೇ ತಾರೀಕಿಗೆ ನಾವು ವಿತರಣೆ ಮಾಡಲಿಕ್ಕಿದೆ. ಇದರ ಜೊತೆಗೆ ನಮ್ಮ ಕೃಷಿಗೆ ಉತ್ತೇಜನ ಕೊಡುವ ರೀತಿಯಲ್ಲಿ ನಾವು ಹೈನುಗಾರಿಕೆಗೂ ಕೂಡ ಒಂದು ವಿಶೇಷವಾದಂಥ ಉತ್ತೇಜನವನ್ನು ಕೊಡ್ತಾ ಇದ್ದೇವೆ. ಇದು ಮಾತ್ರ ಅಲ್ಲ, ಕೊರೋನಾ ಸಂಕಷ್ಟ ಸಮಯದಲ್ಲಿ ತಮ್ಮ ಆದಾಯಕ್ಕೆ ಕೊರತೆ ಬಂದಾಗ ಜೀವನವನ್ನು ಜೀವಿಸುವುದಕ್ಕೋಸ್ಕರ ತಮ್ಮಲ್ಲಿರುವಂಥ ಆಭರಣಗಳನ್ನು ಅಡವಿಟ್ಟು ಸಾಲ ಪಡೆಯುವಂಥ ಸಂದರ್ಭದಲ್ಲಿ ಅವರಿಗೆ ಯಾರು ನೀಡಿದ ಬಡ್ಡಿ ದರ ಅಂದರೆ ತಿಂಗಳಿಗೆ 75 ಪೈಸೆ ಬಡ್ಡಿ ದರದಲ್ಲಿ ಮೌಲ್ಯದ 90% ಸಾಲವನ್ನು ನೀಡುವಂಥ ಕೆಲಸವನ್ನು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನೀಡ್ತಾ ಇದೆ. ಅಂದರೆ ಕೊರೋನಾದಲ್ಲಿ ಸಂಕಷ್ಟದಲ್ಲಿ ಇದ್ದವರು ಕೂಡ ತನ್ನ ಜೀವನವನ್ನು ರೂಪಿಸಬೇಕು, ಹೆದರಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಕೋಳಿ ಸಾಕಣೆಗೂ ಕೂಡ ನಾವು ಒತ್ತು ಕೊಡ್ತಾ ಇದ್ದೇವೆ ಮತ್ತು ಮೀನುಗಾರಿಕೆಗೂ ಕೂಡ ಒತ್ತು ಕೊಡ್ತಾ ಇದ್ದೇವೆ. ಮತ್ತು ಮುಖ್ಯವಾಗಿ ನಾವು ಇವತ್ತಿನ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ಏನು ಪೆಟ್ರೋಲ್ ಡೀಸೆಲ್ನ ಬೆಲೆ ದಿವಸದಿಂದ ದಿವಸಕ್ಕೆ ಏರ್ತಾ ಇರುವಂಥ ಸಮಯದಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ನಾವು ಹೆಚ್ಚು ಒತ್ತು ನೀಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಯಾರು ಎಲೆಕ್ಟ್ರಿಕಲ್ ವಾಹನವನ್ನು ವಿದ್ಯುತ್ನಿಂದ ನಡೆಯುವಂಥ ಎಲೆಕ್ಟ್ರಿಕಲ್ ವಾಹನವನ್ನು ಪಡೀತಾರ ಅವರಿಗೆ ಎಲ್ಲ ವಾಹನಕ್ಕಿಂತ 1% ಬಡ್ಡಿ ಕಮ್ಮಿ ಬಡ್ಡಿ ದರದಲ್ಲಿ ಸಾಲ ತ್ವರಿತವಾಗಿ ಅವನು ಕೊಟ್ಟ ಕೂಡಲೇ ಸಾಲ, ಸ್ಪಾಟ್ ಸಾಲ, ಸ್ಥಳದಲ್ಲೇ ಸಾಲ ನೀಡುವಂಥ ವ್ಯವಸ್ಥೆಯನ್ನು ಕೂಡ ಆದೇಶ ಮಾಡ್ತಾ ಇದ್ದೇವೆ. ಈ ರೀತಿಯಾಗಿ ಎಲ್ಲ ರಂಗದಲ್ಲಿಯೂ ನಾವು ವಿಶೇಷವಾದಂಥ ಸಾಲವನ್ನು ನೀಡುವಂಥದ್ದನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಸ್ವಸಹಾಯ ಗುಂಪುಗಳು, ಮಹಿಳೆಯರು, ಹೆಚ್ಚಾಗಿ ನಮ್ಮ ಸ್ವಸಹಾಯ ಗುಂಪುಗಳಲ್ಲಿ ಮಹಿಳೆಯರು ಇದ್ದಾರೆ. ಅವರಿಗೂ ಕೂಡ ನಾವು ಅವರ ಸ್ವಾವಲಂಬಿ ಜೀವನ ಈ ಕೊರೋನಾ ಅವಧಿಯಲ್ಲಿ ಕಷ್ಟಪಡಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಅವರ ಬೇಡಿಕೆಗೆ ಅನುಗುಣವಾಗಿ ಬೇಕಾದಷ್ಟು ಸಾಲವನ್ನು ನೀಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ. ಈ ರೀತಿಯಾಗಿ 10 ಹಲವು ಕಾರ್ಯಕ್ರಮಗಳನ್ನು ನಾವು 14ನೇ ತಾರೀಕಿನಂದು ವಿಶೇಷವಾಗಿ ಕೃಷಿ ಸಾಲದ ಜೊತೆಗೆ ಕೃಷಿಯೇತರ ಸಾಲಗಳನ್ನು ನೀಡಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು, ರೈತರು, ರೈತೇತರರು ಕೂಡ ತನ್ನ ಜೀವನವನ್ನು ರೂಪಿಸಿಕೊಳ್ಬೇಕನ್ನುವಂಥ ದೃಷ್ಟಿಕೋನದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಮಾಡಬೇಕು, ಸಾಲ ಸಿಕ್ಕದವರಿಗೂ ಸಾಲ ಸಿಕ್ಕುವಂಥ ಹೊಸಬರಿಗೂ ಸಾಲ ಕೊಡಬೇಕು ಅನ್ನುವಂಥ ಒಂದು ಚಿಂತನೆಯನ್ನು ಅವರು ಮಾಡಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ಕೋಟೆ ಶ್ರೀನಿವಾಸ ಪೂಜಾರಿ ಎಲ್ಲ ಇಲ್ಲಿಯ ಶಾಸಕರು, ವೇದವ್ಯಾಸ ಕಾಮತ್ ಅವರು, ಭರತ್ ಶೆಟ್ಟಿಯವರು, ಉಮಾನಾಥ್ ಕೋಟ್ಯಾನ್ರವರು, UT ಖಾದರ್ ಅವರು, ಇವರೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಭಾಗವಹಿಸುವುದಕ್ಕೆ ತಮ್ಮೆಲ್ಲರ ಸಹಕಾರ ಕೂಡ ಅಗತ್ಯ. ಯಾಕೆ ಹೇಳಿದರೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ವ್ಯಕ್ತಿ ಸಾಲ ಸಿಕ್ಕಲಿಲ್ಲ ಅನ್ನುವಂಥ ದೃಷ್ಟಿಕೋನದಿಂದ ತನ್ನ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಬರಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ
ನಾವು ಮತ್ತು ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಗಳು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾಯಿದೆ.